ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಒಬ್ಬರು ಬಾಲ ಪ್ರತಿಭೆ ಅಂತಲೇ ಹೇಳ್ಬೋದು. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಒಬ್ಬರು ಗಾಯಕರು. ಅವರೇ ಯಶಸ್ ರಾವ್ ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ಪ್ರಾಣಮೇ ನೀವನಿ ಗಾನಮೇ ನೀದನಿ ಪ್ರಾಣಮೇ ಗಾನಮಣಿ. ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮಣಿ. ಪ್ರಾಣಮು ನೀವನಿ ಗಾನಮೇ ನೀದನಿ ಪ್ರಾಣಮೇ ಗಾನಮಣಿ. ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮಣಿ. నాదోపాసన చేసిన వాడను నీవాడను నేనైతే. నాదోపాసన చేసిన వాడను నీవాడను నేనైతే. విక్కరీంద్రసిత హిమగిరీంద్రసిత కందర నీలకందర శుద్రులేరుగ నిరుద్ర వీణ నిర్విద్ర గానమిది అవతరించర వినితరించర. శంకర నాద శరీర పర వేద విహార జీవేశ్వర. శంకర మెరిసే మెరుపులు మురిసే పెదవుల చిరు చిరు నవ్వులు కాబోలు. ఉరిమే ఉరుములు సరి సరి నటనల సిరి సిరి మవ్వులు కాబోలు. మెరిసే మెరుపులు మురిసే పెదవుల చిరు చిరు నవ్వులు కాబోలు. ఉరిమే ఉరుములు సరి సరి నటనల సిరి సిరి మవ్వులు కాబోలు. పరవశాన శిరసు గంగా నరకు జారిన శివగంగా. పరవశాన శిరసు గంగా నరకు జారేన శివగంగా. నాగానరిహును మునుగంగా ఆనాద విష్ణని తడవంగా. శంకర నాద శరీర పర వేద విహార జీవేశ్వర. శంకర శంకర ಈ ಒಂದು ಸಂಗೀತ ಇದರಲ್ಲಿ ಹೇಗೆ ನಿಮಗೆ ಒಂದು ಆಸಕ್ತಿ ಬಂತು?
ಅಂದ್ರೆ ನಾನು ಸಣ್ಣದಿರುವಾಗಲೇ ಮನೆಯಲ್ಲೆಲ್ಲ ಪದ್ಯ ಅಪ್ಪ ಅಮ್ಮ ಎಲ್ಲ ಹಾಡ್ತಾ ಇರ್ಲಿಲ್ಲ, ಅಂದ್ರೆ ಪದ್ಯ ಕೇಳೋ ಅಭ್ಯಾಸ ಇತ್ತು. ಓಕೆ. ಸೊ ಹಾಗೆ ಪದ್ಯ ಅವ್ರು ಕೇಳುವಾಗ ನಂಗೆ ಅದು ಸಹ ಕೇಳಿ ಬೈ ಹಾರ್ಟ್ ಬಂದು ಹಾಗೆ ಕೇಳಿ ಕೇಳಿ ಕಲ್ತಿದ್ದೆ. ಮನೆಯಲ್ಲಿ ಯಾರಿಗಾದ್ರೂ ಆಸಕ್ತಿ ಇದೆ? ಯಾರಾದ್ರೂ ಸಿಂಗರ್ಸ್ ಇದ್ದಾರಾ ಅಥವಾ ನೀವೇ ಮೊದಲನೇದಾಗಿ ಮನೆಯಲ್ಲಿ ಒಬ್ರು ಗಾಯಕರ? ಇಲ್ಲ, ಮನೆಯಲ್ಲಿ ಅಂದ್ರೆ ಪದ್ಯ ಕೇಳ್ತಾರೆ, ಹಾಡುದಿಲ್ಲ, ಆದ್ರೆ ಸುಮಾರು ಪದ್ಯ ಕೇಳ್ತಾರೆ. ಹಾಗೆ ಒಟ್ಟಿಗೆ ನಾನು ಸಹ ಅಪ್ಪ ಅಮ್ಮ ಎಲ್ಲ ಹಾಡಿ ಹಾಕ್ತಾ ಇರ್ತಾರೆ ಮನೆಯಲ್ಲಿ, ಕೇಳ್ತಾ ಇರ್ತಾರೆ. ಸೊ ಹಾಗೆ ಸಣ್ಣದ್ರಿಂದವೇ ಕೇಳ್ತಾ ಕೇಳ್ತಾ ಇದ್ರಲ್ಲೆಲ್ಲ ಆಸಕ್ತಿ ಬಂತು ನಿಮ್ಗೆ. ಎಸ್. ನಿಮ್ದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮಾಡ್ತಾ ಇದ್ದೀರಾ? ನಂದು ವಿದ್ಯಾಭ್ಯಾಸ ಕೆನರಾ ಹೈಸ್ಕೂಲ್ ಡೊಂಗರ್ಕೇರಿ ಮೇನ್. ಓಕೆ. ಅಲ್ಲಿ ನಂದೀಗ 10th ಸ್ಟ್ಯಾಂಡರ್ಡ್ ಮುಗೀತು. ಓಕೆ. ಇನ್ನು ಕಾಲೇಜ್ ನೆಕ್ಸ್ಟ್ ಏನಂತ ಇನ್ನು ಪ್ಲಾನ್ ಮಾಡಬೇಕು? ಹೌದು, ಮಾಡಬೇಕು. ಎಸ್. ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ಮುಂದೆ ಯಾವ್ದು ತಗೊಳ್ಬೇಕು ಏನಂತ? ಸ್ವಲ್ಪ ಟೆಕ್ನಿಕಲ್, ಅದರ ಮೇಲೆ ಮೈಕ್ರೋಸಾಫ್ಟ್ ಹಾಗೆಲ್ಲ. ಅದರಲ್ಲಿ ಆಸಕ್ತಿ ಇದೆ ನಿಮಗೆ. ಎಸ್. ಹಾಗೇನೆ ಈ ಒಂದು ಸಂಗೀತ ಅಂದ ತಕ್ಷಣ ಹಲವಾರು ವೇದಿಕೆಗಳಲ್ಲಿ ಹಾಡಿದ್ದೀರಾ ನೀವು, ಸುಮಾರು ಆರ್ಕೆಸ್ಟ್ರಾಗಳೆಲ್ಲ ಹಾಡಿದ್ದೀರಾ. ಹೌದು. ಓಕೆ. ನಿಮ್ಮದೇ ಅಂತ ಟೀಮ್ ಅಂತ ಇದೆಯಾ ನಿಮ್ಮಲ್ಲಿ ಯಾರಾದ್ರೂ, ಅಥವಾ ಯಾರ ಜೊತೆ ಬೇರೆ ಟೀಮ್ ಜೊತೆ ಹೋಗ್ತೀರಾ, ಹೇಗೆ? ಟೀಮ್ ಅಂತೆಲ್ಲ, ಆದ್ರೆ ಒಂದು ಕೆರೋಕೆ ಕ್ಲಬ್ ಉಂಟು, ಸುಹಾನ ಸಫರ್ ಅಂತ. ಸೊ ಪ್ರೋಗ್ರಾಮ್ ಎಲ್ಲ ಇದ್ರೆ ಅವರೇ ಆರ್ಗನೈಸ್ ಮಾಡ್ತಾರೆ. ಓಕೆ. ಅವರು ಇದು ಮಾಡ್ತಾರೆ, ನಿಮ್ಗೆ ಆಗ ಹೋಗ್ತೀರಾ? ಎಲ್ಲಿ ದೂರ ಪ್ರೋಗ್ರಾಮ್ ಇದ್ರೂ ಹೋಗ್ತೀರಾ? ತುಂಬಾ ದೂರ ಅಂತಿಲ್ಲ, ಅಂದ್ರೆ ನಾನು ಪ್ರೋಗ್ರಾಮ್ ಹೋಗೋದು ಕಮ್ಮಿ, ಯಾಕಂದ್ರೆ ನಾನು ರಜೆ ಹಾಕಿ ಶಾಲೆಗೆ ರಜೆ ಎಲ್ಲ ಹಾಕಿ ಹೋಗುದಿಲ್ಲ, ಕಷ್ಟ ಆಗ್ತದೆ. ಸೊ ರಜೆ ಇರುವಾಗ ವೀಕೆಂಡ್ ಇದ್ರೆ ಎಲ್ಲ ಹೋಗ್ತೀರಾ ಪ್ರೋಗ್ರಾಮ್? ದೂರ ಅಂತ ಹೇಳಿದ್ರೆ ಉಡುಪಿ, ಮತ್ತೆ ಉಪ್ಪಿನಂಗಡಿ, BC ರೋಡ್ ಹಾಗೆಲ್ಲ ಹೋಗಿದ್ದೀರಾ? ಮಂಗಳೂರು ಸುತ್ತ. ಎಸ್. ನನ್ನ ತನಕ ತಿಳಿಯದು ಪ್ರೇಮದ ಊರಿನ ದಾರಿ, ಕಂಡವೊಡನೆ ಒಮ್ಮೆ ನಿನ್ನನ್ನೇ ನಡೆಯುವ ಆಸೆಯು ನಾ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನು ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ಅನ್ನೋದೆಲ್ಲ ನಿಂದೆ, ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾ ಇನ್ನು ಮುಂದೆ ನಿನ್ನ ಗುಲಾಮ, ನಿನ್ನೆ ತನಕ ನಿನ್ನೆ ತನಕ. ಓ ಸೋನೆಯಲ್ಲಿ ಸಿಕ್ಕಿಕೊಂಡ ಹರಗೆಳೆಯ ತರಹ ನನ್ನ ಮನಸ್ಸು ನೆನೆದೋಯ್ತು, ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು, ಮೊನ್ನೆ ಕನಸಿನಲ್ಲೂ ಬೊಗಸ ತುಂಬ ಪ್ರೀತಿ ತಂದಿತ್ತು, ಇನ್ನು ಮುಂದೆ ಎಲ್ಲ ನೀನೇ, ನೀನು ಇದ್ರೆ ಎಲ್ಲ ಸುತ್ತಾನೆ, ನೀನೆ ನನ್ನ ಪ್ರತಿ ಮುದ್ದಾನೆ, ನನ್ನ ಮಾತು ನಿಜ ನಿನ್ನಾನೆ. ಭುಜ ನಿನ್ನ ಭುಜ ತಗುಲಿದರೆ ಪುಳಕ ಒಳಗೊಳಗೆ ಖುಷಿ ಪಡುವೆ, ನನ್ನ ಜೀವ ಇರೋ ತನಕ ಮರೆಸುವೆನು ತವಕ, ಕೊನೆವರೆಗೂ ಜೊತೆಗಿರುವೆ.
ನನ್ನ ಸೂಜಿಗಲ್ಲು ಕಣ್ಣೀನಿಗೆ ನನ್ನ ಕೂಗಿದ್ದೆ ಇನ್ನು ಮುಂದೆ ಎಲ್ಲ ನೀನೇ ಎಲ್ಲ ಜನ್ಮ ನಿನ್ನ ಜೊತೆ ನಿನ್ನ ಪ್ರೀತಿ ನನ್ನ ಪುಣ್ಯನೇ ಪ್ರೀತಿಗೂ ನಾವೇ ಇಷ್ಟನೇ ಕೊನೆ ತನಕ ಕೊನೆ ತನಕ ಈ ಒಂದು ಈಗ ಸಣ್ಣದಿಂದ ಹಾಡು ಕೇಳ್ತಾ ಕೇಳ್ತಾ ಹಾಡಲಿಕ್ಕೆ ಒಂದು ಆಸಕ್ತಿ ಬಂತು ಅಂತ ಹೇಳಿದ್ರಿ ನೀವು. ಸೊ ಅದೇ ರೀತಿ ಮೊದಲನೇ ವೇದಿಕೆ ಅಂತ ಇರ್ತದೆ. ಸೊ ಆ ಮೊದಲನೆಯ ವೇದಿಕೆಯ ಅನುಭವ ಹೇಗಿತ್ತು ನಿಮಗೆ? ಅಂದರೆ ಮೊದಲು ನಾನು ಶಾಲೆಯಿಂದಲೇ ಕಳಿಸ್ತಿದ್ರು ಹೀಗೆ ಕಾಂಪಿಟೇಷನ್ಸ್ ಅಲ್ಲಿದ್ದೆ. ಓಕೆ. ಮೊದಲನೇದು ವೇದಿಕೆ ಯಾವ ಏಜ್ ಅಲ್ಲಿ ಮೊದಲನೇ ವೇದಿಕೆ ನಾನು ಆಗ 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಓಕೆ. ಅಲ್ಲಿ ಒಂದು ಕಾಂಪಿಟೇಷನ್ ಆಗಿತ್ತು ಹಿಂದಿ ಸಾಂಗ್ಸ್ ಏನೋ ಹಾಡಲಿಕ್ಕೆ. ಸೊ ಒಂದು ಸಾಂಗ್ ಇತ್ತು, ಅದನ್ನು ಕಲಿತು ಅಲ್ಲಿ ಹೋಗಿದ್ದೆ. ಅದು ಫಸ್ಟ್ ವೇದಿಕೆ ಅಲ್ಲಿ ನನಗೆ 2nd ಪ್ರೈಸ್ ಸಿಕ್ಕಿತ್ತು. ಓ ವೆರಿ ನೈಸ್. ಕಾಂಪಿಟೇಷನ್ ಇತ್ತು ಅದು. ಓಕೆ. ಓ ಅದು ಇದೆ. ಮೊದಲನೇದಾಗಿ ಹೋಗುವಾಗ ಹೇಗೆ ಅನಿಸ್ತು ನಿಮಗೆ? ಭಯ ಆಯ್ತಾ? ಹೌದು, ಭಯ ಇತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಇದ್ದದ್ದು, ಎಕ್ಸ್‌ಪೀರಿಯನ್ಸ್ ಇರಲಿಲ್ಲ. ಓಕೆ. ಮತ್ತೆ ಮಾಮೂಲಿ ಹಾಗೆ ಹೋಯ್ತು. ಈಗ ಅಂದ್ರೆ ಸ್ಟೇಜ್ ಅಂದ್ರೆ ನಿಮಗೆ ಏನು ಅನ್ಸೋದೇ ಇಲ್ಲ? ಹಾಗಂತ ಇಲ್ಲ, ನರ್ವಸ್ ಆಗ್ತದೆ. ಓಕೆ. ಯಾವ ರೀತಿಯಾದಂತಹ ಹಾಡುಗಳನ್ನು ಜಾಸ್ತಿಯಾಗಿ ಆಯ್ಕೆ ಮಾಡ್ಕೊಳ್ತೀರಾ ನೀವು? ಹೆಚ್ಚಾಗಿ ಫಿಲ್ಮ್ ಸಾಂಗ್ಸ್. ಫಿಲ್ಮ್ ಸಾಂಗ್. ಫಿಲ್ಮ್ ಇದು ಹಿಂದಿ ಕನ್ನಡ ಸಾಂಗ್ಸ್ ಅದನ್ನು ಆಯ್ಕೆ ಮಾಡ್ಕೊಳ್ತೀರಾ? ಅದೇ ಫೇವ್ರೇಟ್ ಸಾಂಗ್ ಅಂತ ಇರ್ತದೆ. ಸೊ ನೀವು ಯಾವುದಾದ್ರೂ ಒಂದು ವೇದಿಕೆಗೆ ಹೋಗುವಾಗ ಆ ಹಾಡನ್ನು ನಾನು ಹಾಡೇ ಹಾಡ್ತೀನಿ, ನನ್ನೊಂದು ಅದು ಲಕ್ ಹಾಡು ಅಂತ ಇರ್ತದೆ. ಸೊ ಹಾಗೆ ಯಾವ್ದು ಹಾಡಿಲ್ಲ, ಯಾವುದಾದ್ರೂ ಒಂದು ನಿಮ್ಮ ಫೇವ್ರೇಟ್ ಅಂತ ಹೇಳಿ? ಇಲ್ಲ, ಅದು ಚೇಂಜ್ ಆಗ್ತಾ ಇರ್ತದೆ, ಮತ್ತೆ ಅದು ಸಾಂಗ್ ಮೇಲೆ ಡಿಪೆಂಡ್ ಆಗ್ತದೆ, ಸಾಂಗ್ ಸಿಂಗರ್ ಹಾಗೆ. ಎಸ್. ಹಾಗೇನೆ ನೀವೊಬ್ರು ಗಾಯಕರಾಗಿ ನಿಮ್ಗೂ ಕೂಡ ಒಬ್ರು ಫೇವ್ರೇಟ್ ಗಾಯಕರಂತ ಇರ್ತಾರೆ. ಸೊ ನಿಮ್ಮ ನೆಚ್ಚಿನ ಗಾಯಕರು ಯಾರು? ಸುಮಾರು ಜನ ಇದ್ದಾರೆ. SPB ಸರ್. ಓಕೆ. ಮತ್ತೆ ಹಿಂದಿಗಾದ್ರೆ ಕಿಶೋರ್ ಕುಮಾರ್ ಸರ್, ಮೊಹಮ್ಮದ್ ರಫಿ ಸರ್. ಈಗ ಇತ್ತೀಚೆದು ಕಾಲದ್ದು ಅರ್ಜಿತ್ ಸಿಂಗ್, ಶ್ರೇಯಾ ಘೋಷಲ್. ಓಕೆ. ಸುಮಾರು ಜನ ಇದ್ದಾರೆ. ಎಸ್. ಜಾಸ್ತಿಯಾಗಿ ಕನ್ನಡ ಹಾಡನ್ನು ಆಯ್ಕೆ ಮಾಡ್ಕೊಳ್ತೀರಾ, ಹಿಂದಿ ಹಾಡ ಹೇಗೆ? ಮೊದಲಾದ್ರೆ ಹಿಂದಿ ಮಾತ್ರ ಹಾಡ್ತಿದ್ದೆ, ಮತ್ತೆ ಇತ್ತೀಚೆಗೆ ಒಂದು 2 ವರ್ಷದಿಂದ ಸ್ವಲ್ಪ ಕನ್ನಡ ಇಂಟ್ರೆಸ್ಟ್ ಬಂತು. ಓಕೆ. ಕನ್ನಡ ಕೂಡ 50-50 ಉಂಟು ಈಗ. ಎರಡು. ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಹಾಡು ಹಾಡ್ತೀರಾ? ಇಲ್ಲ, ಟ್ರೈ ಮಾಡಿದ್ದೇನೆ, ಆದ್ರೆ ಅದರಲ್ಲೇ ಹಾಡುದಂತೇನಿಲ್ಲ. ಇದು ಜಾಸ್ತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಳೋದು ಹಿಂದಿ ಮತ್ತೆ ಕನ್ನಡ ಸಾಂಗ್ಸ್. पहली बार एक लड़की मेरा हाथ पकड़ कर बोली हार हार। पहली बार एक लड़की मेरा हाथ पकड़ कर बोली हार हार। पहली बार को न पता चला क्या हो गया, ऐसी नीली नजर के दिल खो गया। ओ किसी को न पता चला क्या हो गया, ऐसी नीली नजर के दिल खो गया। चुपके से वो फैल गया, चुपके से वो फैल गया,
बोली मुझे यार यार पहली बार एक लड़की मेरा हाथ पकड़ कर बोली हार पहली बार। नशा तुम्हें अब छाने लगा है, मजा जीने का अब आने लगा है। ओ नशा तुम्हें अब छाने लगा है, मजा जीने का अब आने लगा है। साथ है वो पास है वो, साथ है वो पास है वो, आज नहीं नारना पहली बार। पहली बार एक लड़की मेरा हाथ पकड़ कर बोली अरे पहली बार। सांसों में सा जब मिल जाएगी, कल सपनों की खिल जाएगी। सांसों में सा जब मिल जाएगी, कल सपनों की खिल जाएगी। कल का मुझे याद नहीं, कल का मुझे याद नहीं, आज की बात बारे बार। पहली बार, पहली बार एक लड़की मेरा हाथ पकड़ कर बोली हारे पहली बार। पहली बार एक लड़की मेरा हाथ पकड़ कर बोली हारे पहली बार। ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ,
ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಉಯ್ಯಾಲೆಯ ಆಡಿನಲಿವ ರೂಪಸಿ ಉಯ್ಯಾಲೆಯ ಆಡಿನಲಿವ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಭಲೆ ಸಾಕಾರವೋ ಹೂರಾಶಿಯ ನಡುವೆ ನಗುವ ಕೋಮಲೆ ಹೂರಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಚಿರಯೌವನ ನಿನ್ನಲೆ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಕವಿಕಲ್ಪನೆ ಕಾಣುವ ಚೆಲುವಿನ ಜಾಲವೋ ರವಿವರ್ಮನ ಕುಂಚದ ಕಲೆ ಭಲೆ ಸಾಕಾರವೋ ಎಸ್ ವೆರಿ ನೈಸ್. ಹಾಗೆಯೇ ಈ ಸಂಗೀತ ಬಿಟ್ಟು ಕೂಡ ನಿಮ್ಮಲ್ಲಿ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದು ಕೂಡ ಆಸಕ್ತಿ ಇದೆ ಅಂತ ಕೇಳಿದೆ. ಸೊ ಕೀಬೋರ್ಡ್ ಕೂಡ ನೀವು ಎಕ್ಸಾಮ್ ಮಾಡಿದ್ದೀರಾ ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ ಇದ್ದು. ಸೊ ಅದರ ಅನುಭವವನ್ನು ತಿಳಿಸಿ ಅಲ್ವಾ. ಅದು ಎಕ್ಸಾಮ್ ಹೇಗೆ ಅಂದರೆ ಒಬ್ಬರು ಕಂಡಕ್ಟ್ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ ಫ್ರಮ್ ಲಂಡನ್. ಓಕೆ. ಸೊ ಲಂಡನ್ ನರ್ಸೆ ಬರೋದು. ಅವರದೊಂದು ಇದು ಪೀಸ್ ಅಂತ ಇರ್ತದೆ, ಬುಕ್ ಇದೆ. ಸೊ ಅದು ಪೀಸ್ ಪ್ಲೇ ಮಾಡಿ ವೆಸ್ಟರ್ನ್ ಅಲ್ಲ, ವೆಸ್ಟರ್ನ್ ಹೌದು. ಮತ್ತೆ ಅವ್ರದ್ದು ಕೆಲವು ಟೆಕ್ನಿಕಲ್ ಪ್ಲೇಯಿಂಗ್ ಎಲ್ಲ ಇರ್ತದೆ. ಸೊ ಅದರ ನಂತರ ಸ್ವಲ್ಪ ಟೈಮ್ ಬಿಟ್ಟು ಸರ್ಟಿಫಿಕೇಟ್ ಎಲ್ಲ ಸಿಗ್ತದೆ. ಅದು ಯಾವ ರೀತಿ ಅಂದ್ರೆ ಈಗ ನಿಮ್ಗೆ ಎಕ್ಸಾಮ್ ಮಾಡ್ತಾರೆ, ಸೊ ಎಲ್ಲರನ್ನೊಟ್ಟಿಗೆ ಅಥವಾ ಯಾವ ರೀತಿ ಎಕ್ಸಾಮ್ ನಿಮ್ಗೆ ಇದು ಮಾಡ್ತಾರೆ? ಇಲ್ಲ, ಒಂದು ಸೆಂಟರ್ ಅಂತ ಇರ್ತದೆ, ಅಲ್ಲಿ ಸೆಂಟರ್ ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ಸೊ ಒಬ್ರು ಅಂದ್ರೆ ಇಂಡಿವಿಜುವಲ್ ಆಗಿ ಹೋಗಿ ಎಕ್ಸಾಮ್ ಮಾಡಿ ಬರ್ಲಿಕ್ಕೆ. ಎಸ್, ಅವರದು ಎಕ್ಸಾಮ್ ರೂಮಿಗೆ ಒಬ್ಬೊಬ್ಬರೇ ಹೋಗಿ ನಿಮ್ಗೆ ಒಂದಿಷ್ಟು ಟೈಮ್ ಇದೆ ಎಕ್ಸಾಮ್ ಅಂತ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಮುಗಿಸಿ ನೀವು ಬರಬೇಕು. ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಕೂಡ ಇರುತ್ತೆ. ಎಸ್, ನೀವು 7th ಗ್ರೇಡ್ ಏನೋ ಮಾಡಿದ್ದೀರಲ್ವಾ. ಎಸ್, ಅದು ಹೇಳ್ತಾರೆ 5th ಗ್ರೇಡ್ ಅವರೆಗೆ ಒಂದು ಲೆವೆಲ್ ಅಂತೇಳಿ, ಅದಕ್ಕಿಂತ ಮೇಲೂ 7th ವರೆಗೆ ಮಾಡಿದ್ದೀರಾ. ಎಸ್, ವೆರಿ ನೈಸ್. ಸೊ ಹಾಗೇನೆ ಗಿಟಾರ್ ಕೂಡ, ಗಿಟಾರ್ ಇದ್ದು ನೀವೇ ಸೆಲ್ಫ್ ಪ್ಲೇ ಮಾಡ್ತೀರಾ ಅಂತ ಕೇಳಿದ್ದೆ. ಸೊ ಹೇಗೆ ಕಲಿತೀರಾ ಅದನ್ನ? ಅದು ಅಂದ್ರೆ 6th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ದೊಬ್ರು ಟೀಚರ್ ಇದ್ರು. ಓಕೆ. ಸೊ ಅವರಿಗೆ ಆಗ ನಂಗೆ ಗಿಟಾರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಕೀಬೋರ್ಡ್ ಮತ್ತೆ ಸಿಂಗಿಂಗ್ ಮಾಡ್ತಿದ್ದೆ. ಅವರು ನನ್ನ ಹತ್ರ ಬಂದು ಹೇಳಿದ್ರು, ನಿಂಗೆ ಒಂದು ಈ ಸಲದ ಸ್ಕೂಲ್ ಡೇಗೆ ಗಿಟಾರ್ ಪ್ಲೇ ಮಾಡಂತ. ಸೊ ಆ ಟೈಮ್ ನನ್ನ ಹತ್ರ ಗಿಟಾರ್ಸ್ ಇರಲಿಲ್ಲ, ಪ್ಲೇ ಮಾಡ್ಲಿಕ್ಕೆ ಸಹ ಗೊತ್ತಿರಲಿಲ್ಲ. ಸೊ ಅವರು ಅವರ ಗಿಟಾರನ್ನು ನನಗೆ ಕೊಟ್ಟು ಅವರ ಮನೆ ಮೇಲೊಂದು ಕ್ಲಾಸ್ ಇತ್ತು, ಗಿಟಾರ್ ಕ್ಲಾಸಸ್ ಆಗ್ತಿತ್ತು, ಅಲ್ಲಿ ಸೇರ್ಲಿಕ್ಕೆ ಹೇಳಿ ಸ್ವಲ್ಪ ಟೈಮ್ ನಾನು ಕಲಿತೆ. ಮತ್ತೆ ಹೌದು, ಬೇಸಿಕ್ ಕಾರ್ಡ್ಸ್ ಎಲ್ಲ ಪ್ಲೇ ಮಾಡ್ಲಿಕ್ಕೆ ಕಲಿತೆ.
ಮತ್ತು ಅದೇ ವರ್ಷದ ಸ್ಕೂಲ್ ಡೇಗೆ ಗಿಟಾರ್ ಪ್ಲೇ ಮಾಡಿದ್ದೆ. ಮತ್ತೆ ಕೋವಿಡ್ ಎಲ್ಲ ಬಂದು ಡಿಸ್ಕಂಟಿನ್ಯೂ ಆಯಿತು. ಮತ್ತೆ ಕೋವಿಡ್ ಎಲ್ಲ ನಂತರ ನಾನೇ ಸೆಲ್ಫ್ ಲರ್ನ್ ಮಾಡಿ ನಿಮ್ಗೆ ಅಂದ್ರೆ ಬೇಸಿಕ್ ಗೊತ್ತಾಯ್ತು, ಮತ್ತೆ ಆನ್ಲೈನ್ ಇಂದ ನೀವು ಕಲಿತಾ ಇದ್ದೀರಾ. ಹೇಗೆ ಆನ್ಲೈನ್ ಎಲ್ಲ ಲರ್ನ್ ಇದೆಲ್ಲ ಸರ್ಚ್ ಮಾಡ್ತೀರಾ? ನೊಟೇಶನ್ ಮೂಲಕವೇ ಕಲಿತಾ ಇದ್ದೀರಾ? ಓಕೆ, ಅದ್ರಲ್ಲಿ ನೊಟೇಶನ್ ಅಂತ ಇರುತ್ತೆ ಅಲ್ವಾ ಇವಾಗ ವೆಸ್ಟರ್ನ್ ಅಲ್ಲೆಲ್ಲ? ಎಸ್, ಹಾಗೆ. ಇದು ಗಿಟಾರ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಈಸಿ ಆದ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ, ನೀವೆಂತ ಹೇಳ್ತೀರಾ? ಈಸಿಯೆಸ್ಟ್ ಅಂದ್ರೆ ಗಿಟಾರ್, ಟಫೆಸ್ಟ್ ಅಂದ್ರೆ ವಾಯ್ಲಿನ್ ಅಂತ ಹೇಳ್ತಾರೆ ಅಲ್ವಾ? ಸೊ ಈಸಿ ಅನಿಸುತ್ತೆ ನಿಮ್ಗೆ? ಈಸಿ. ಅದು ಸ್ಟಾರ್ಟಿಂಗ್ ಸ್ವಲ್ಪ ಫೇಸ್ ಕಷ್ಟ ಆಗ್ಬೋದು, ಬಟ್ ಆ ಫೇಸ್ ಪಾಸ್ ಆದ್ರೆ ಸ್ವಲ್ಪ ಈಸಿ ಆಗ್ತದೆ. ಎಸ್, ವೆರಿ ನೈಸ್. ಸೊ ಕೀಬೋರ್ಡ್ ಯಾರ ಹತ್ರ ಕಲಿತಾ ಇದ್ದೀರಾ? ಅದು ಮಂಗಳೂರಲ್ಲಿ ನಂತೂರಿದ್ದು ಕಾರ್ಮಲಿಟಾ ಆಲ್ವರಿಸ್ ಅಂತ. ಓಕೆ, ಅಲ್ಲಿ ಕಲಿತಾ ಇದ್ದೀರಾ. ಹಾಗೇನೆ ನೀವು ಸಂಗೀತದಲ್ಲಿ ಏನಾದ್ರು ಶಾಸ್ತ್ರೀಯವ ಹಿಂದೂಸ್ತಾನಿ ಏನ್ ಮಾಡಿರೋದು? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮಾಡಿದ್ರೆ ಯಾರ ಜೊತೆ ಮಾಡಿದದ್ದು? ಅದು ನಾನು ಮೊದಲು 6ನೇ ಕ್ಲಾಸಲ್ಲಿರುವಾಗ ಕ್ಲಾಸಿಗೆ ಸೇರಿದ್ದು. ನನ್ನ ಮೊದಲನೇ ಗುರು ಅರುಣ ಭಟ್ ಅಂತ. ಮತ್ತೆ ಕೋವಿಡ್ ಬಂದದ್ದು ಡಿಸ್ಕಂಟಿನ್ಯೂ ಆಯಿತು, ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಸೆಕೆಂಡ್ ಈಗ ಅದು ಮುಗ್ದ ಮೇಲೆ, ಕೋವಿಡ್ ಮುಗ್ದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅದು ಕೃಷ್ಣಾಚಾರ್ ಅಂತ ಒಬ್ರು ಬಂಟ್ವಾಳದ. ಓಕೆ, ಜೂನಿಯರ್ ಕಲಿತಾ ಇದ್ದೀರಾ? ಜೂನಿಯರ್ ಕಲಿತಿದ್ದೆ. ಆನ್ಲೈನ್ ಕ್ಲಾಸ್? ಆನ್ಲೈನ್ ಮೂಲಕ. ಓಕೆ, ಆನ್ಲೈನ್ ಕ್ಲಾಸ್ ಹೇಗೆ ಅನಿಸ್ತದೆ ನಿಮ್ಗೆ ಈಗ? ಅಂದ್ರೆ ಆಫ್ಲೈನ್ ಕ್ಲಾಸಿಗೂ ಆನ್ಲೈನ್ ಕ್ಲಾಸಿಗೂ ಏನು ಡಿಫರೆನ್ಸ್ ಅನಿಸ್ತದೆ? ಡಿಫರೆನ್ಸ್ ತುಂಬಾ ಏನಿಲ್ಲ. ಆನ್ಲೈನ್ ಆದ್ರೆ ಮನೆಯಲ್ಲಿ ಕೂತು ಮಾಡ್ಬೋದು, ಆಫ್ಲೈನ್ ಆದ್ರೆ ಹೋಗ್ಬೇಕಾದ್ರೆ ಅದೊಂದು ಕಷ್ಟ. ಮತ್ತೆ ಏನು ಚೇಂಜಸ್ ಇರೋದಿಲ್ಲ. ಅವ್ರು ಹೇಗೆ ನೊಟೇಶನ್ ಎಲ್ಲ ನಿಮ್ಗೆ ಹೇಗೆ ಹೇಳ್ತಾರೆ? ಏನಾದ್ರು ಬರ್ದು ತೋರಿಸ್ತಾರ ಆನ್ಲೈನ್ ಅಲ್ಲಿ ಹೇಗೆ, ಅಥವಾ ಬಾಯಲ್ಲಿ ಹೇಳ್ತಾರಾ? ಅಂದ್ರೆ ಅವರದ್ದು ಫೋಟೋ ಕಳಿಸ್ತಾರೆ, ಫಸ್ಟಿಗೆ ಕಳಿಸಿರ್ತಾರೆ ನಿಮ್ಗೆ. ಸೊ ಅದನ್ನೇ ಆನ್ಲೈನ್ ಮೂಲಕ ಕಳಿಸಿ ಮತ್ತೆ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕಳಿಸ್ತಾರೆ. ಓಕೆ, ಅದು ಕಲೀಲಿಕ್ಕೆ ಮತ್ತೆ ಹಾಗೆ. ಎಸ್. खामोशियाँ आवाज है, तुम सुनने तो आओ कभी, छू कर तुम्हें खिल जाएगी, घर इनको बुलाओ कभी, बेकरार है बात करने को, कहने दो इनको जरा, खामोशियाँ तेरी मेरी, खामोशियाँ खामोशियाँ लिपटी हुई खामोशियाँ। क्या उस गली में कभी तेरा जाना हुआ, जहाँ से ज़माने को गुजरे ज़माना हुआ, मेरा समय तो वहीं पे है ठहरा हुआ, बताऊं तुम्हें क्या मेरे साथ क्या क्या हुआ। खामोशियाँ एक साज है, तुम धुन को हिलाओ जरा, खामोशियाँ अल्फाज है, कभी आग गुनगुना ले जरा, बेकरार है बात करने को, कहने दो इनको जरा, खामोशियाँ तेरी मेरी, खामोशियाँ खामोशियाँ लिपटी हुई खामोशियाँ।
नदिया का पानी भी खामोश बहता यहाँ, खिली चांदनी में छिपी लाख खामोशियाँ, बारिश की बूंदों की होती कहाँ है जुबान, सुलगते दिलों में है खामोश उठता धुआं। हो खामोशियाँ आकाश है, तुम मुड़ने तो आओ जरा, खामोशियाँ एहसास है, तुम महसूस होती है क्या, बेकरार है बात करने को, कहने दो इनको जरा, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ। ಮತ್ತು ಕಾಂಪಿಟೇಷನ್ಗಳಲ್ಲಿ ತುಂಬ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೀಲ್ಲ, ತುಂಬ ಅವಾರ್ಡ್ ಕೂಡ ಸಿಕ್ಕಿದೆ, ಸನ್ಮಾನಗಳು ಕೂಡ ಆಗಿದೆ. ಸೊ ಹೇಗೆ ಅನಿಸ್ತದೆ ಇದೆಲ್ಲ? ಖುಷಿ ಆಗ್ತದೆ, ಖುಷಿ ಅನಿಸ್ತದೆ. ಎಸ್, ಮನೆಯಲ್ಲೆಲ್ಲ ಅಪ್ಪ ಅಮ್ಮ ಫುಲ್ ಸಪೋರ್ಟ್ full ಇದ್ದಾರೆ. support. ಎಸ್, ಯಾರು ನೀವು ಮತ್ತೆ ಬೇರೆ ಯಾರಿದ್ದಾರೆ? ತಮ್ಮ ಇದ್ದಾರಾ? ತಮ್ಮ. ಎಸ್, ತಮ್ಮನಿಗೇನಾದ್ರೂ ಆಸಕ್ತಿ ಇದೆಯಾ ಸಂಗೀತದ ಮೇಲೆ? ಹೌದು, ಅವನು ಸಹ ಹಾಡಾಡ್ತಾನೆ, ಕೀಬೋರ್ಡ್ ಮಾಡ್ತಾನೆ. ಎಸ್, ಅವರು ಕೂಡ ಕ್ಲಾಸಿಗೆ ಹೋಗ್ತಾರಾ ಅಥವಾ ನಿಮ್ಮ ಜೊತೆನೆ ನಿಮ್ಮದೇ ನೋಡಿ ಕಲಿತಾ ಇದ್ದಾರಾ? ಕೀಬೋರ್ಡ್ ಮತ್ತೆ ಕಲಿತಾ ಇದ್ದಾರೆ. ಎಸ್, ಇಬ್ರಿಗೂ ಕೂಡ ಆಸಕ್ತಿ. ಸೊ ಮನೆಯಲ್ಲಿ ಕೂಡ ಫುಲ್ ಸಪೋರ್ಟ್. ಇನ್ನಷ್ಟು ಒಳ್ಳೆ ಸಪೋರ್ಟ್ ಸಿಗ್ಲಿ, ಇನ್ನಷ್ಟು ನಿಮ್ಗೆ ಅವಕಾಶಗಳು ಸಿಗ್ಲಿ, ಆಯ್ತಾ? ಎಸ್, ಹಾಗೆ ಎಲ್ಲೆಲ್ಲ ಅವಾರ್ಡ್ ಸಿಕ್ಕಿದೆ ನಿಮ್ಗೆ? ಅವಾರ್ಡ್ ಮೊದಲು ನಾನು ಹೋಗ್ತಿರ್ಲಿಲ್ಲ ಅಷ್ಟು ಕಾಂಪಿಟೇಷನ್ಸ್ ಅದಕ್ಕೆಲ್ಲ, ಅಂದ್ರೆ ಇದ್ರೆ ಸಹ ನಾನು ಸ್ಕೂಲಿಂದ ಅವ್ರು ಕಳಿಸ್ತಿದ್ರು, ಪ್ರತಿಭಾ ಕಾರಂಜಿ. 2023 ಅಲ್ಲಿ 14 ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ 13 ಪ್ರೈಸ್ ಏನ ಗಳಿಸಿದ್ದೀರಾ? 1.5 ವರ್ಷದಲ್ಲಿ. ಅದೇ ಸ್ಕೂಲಿಂದ ಕಳಿಸಿದ್ರು, ಹೋಗ್ತಿದ್ದೆ. ಮತ್ತೆ ದೊಡ್ಡ ಮಟ್ಟದ್ದು ಫಸ್ಟ್ ಅಂತ ಹೇಳಿದ್ರೆ SPL ಅಂತ ಒಂದಿತ್ತು, ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಅಂತ. ಅದರಲ್ಲಿ ಅರೌಂಡ್ 72 ಮೆಂಬರ್ಸ್ ಇದ್ರು. ಅದು ಪುನಃ ಡಿವೈಡ್ ಆಗಿ 9 ಟೀಮ್ಸ್ ಅಲ್ಲಿ ಇತ್ತು. ಒಂದು ಟೀಮಲ್ಲಿ 9 ಜನ ಇದ್ರು. ಸೊ ಆ ಇದರಲ್ಲಿ ನಮ್ಮ ಟೀಮ್ ವಿನ್ ಆಗಿತ್ತು. ಸೊ ಅದು ನನ್ನ ಫಸ್ಟ್ ದೊಡ್ಡ ಮಟ್ಟದ್ದು ಪ್ರೈಸ್ ಅಂತ ಹೇಳ್ಬೋದು. ಟೀಮ್ ವೈಸ್ ಹಾಡ್ಲಿ. ಟೀಮ್ ವೈಸ್. ಅದರಲ್ಲಿ ನಿಮ್ಗೆ ಏನೋ ಒಂದು ಅವಾರ್ಡ್ ಸಿಕ್ಕಿದೆ ಅಲ್ವಾ? ನಿಮ್ಮದು ಬೆಸ್ಟ್ ವಾಯ್ಸ್ ಅಂತವಾ? ಅಲ್ಲ, ಅದರಲ್ಲಿ ಟೀಮ್ ವಿನ್ ಆಗಿತ್ತು. ಟೀಮ್ ವಿನ್ ಅಲ್ಲಿ. ಅದು ಬೆಸ್ಟ್ ವಾಯ್ಸ್ ಅಂತ ಯಾವ್ದ್ರಲ್ಲಿ ಸಿಕ್ಕಿರೋದು ನಿಮ್ಗೆ? ಹಾಗೇನಿಲ್ಲ, ಸಿಗ್ಲಿಲ್ವಾ? ಎಸ್, ಓಕೆ. ಮತ್ತೆ ಇನ್ನೊಂದು ಸ್ವರ ಕೊಡ್ಲ ಸೀಸನ್ 5 ಅದರಲ್ಲಿ ಸಹ ಹಾಗೆ ಅರೌಂಡ್ ಆಡಿಷನ್ಗೆ 120 ಮೆಂಬರ್ಸ್ ಏನಿದ್ರು. ಅದರಲ್ಲಿ ಪುನಃ ಸೆಮಿಫೈನಲ್, ಫೈನಲ್ ಆಗಿ ಲಾಸ್ಟ್ ಫೈನಲ್ ಮುಗ್ದು ಅದರಲ್ಲಿ ವಿನ್ ಆಗಿದೆ. ಮತ್ತೆ ಹಾಗೆ ಕರಾವಳಿ ಸೂಪರ್ ಸಿಂಗರ್ ಅಂತ ಒಂದಿತ್ತು, ಮತ್ತೆ ಬೀಚ್ ಫೆಸ್ಟ್ ಇದು ಸೂಪರ್ ಸಿಂಗರ್ ಒಂದು, ಮತ್ತೆ ಫಸ್ಟ್ ಪ್ರೈಸ್ ಬಂದಿದೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ. ಎಸ್, ವೆರಿ ನೈಸ್. ಮತ್ತೆ ಸ್ಕೂಲಿಂದ ಎಲ್ಲ ಕಳಿಸುವಂತದ್ದು ಪ್ರೋಗ್ರಾಮ್ಗಳಿಗೆಲ್ಲ ಹೇಗೆ? ಅದು ಸ್ಕೂಲಲ್ಲೇ ಹೇಳ್ತಾರಾ ನಿಮ್ಗೆ? ಹೌದು, ಅಂದ್ರೆ ಸ್ಕೂಲಿಂದವೇ ಕಳಿಸ್ತಾರೆ? ಹೌದು, ಸ್ಕೂಲಿಂದ ಕಳಿಸ್ತಾರೆ. ಅಂದ್ರೆ ಇದ್ರೆ ಸಹ ಪ್ರತಿಭಾ ಕಾರಂಜಿ, ಇಂಟರ್ ಸ್ಕೂಲ್ ಆಗ್ಲಿ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಇದ್ದಾರೆ, ಅದ್ರ ಹೇಳ್ತಾರೆ. ಸೊ ಅಲ್ಲಿಂದಲೇ ಕಳಿಸ್ತಾರೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ ಮಂದಹಾಸ ಅಹನಲು ಮೇಯ
ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವಾ ಹೂಗಳೆಲ್ಲ ಏನೋ ಕೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಳಿ ಹೇಳುತ್ತಿವೆ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ವಾಮಾಯಿ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇಲಿ ಹಾರು ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವಾ ಸೋಜಿಗರೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಏ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಓಕೆ, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಮಾತ್ರ ಹಾಡ್ತೀರಾ ಇಲ್ಲ ಆಲ್ಬಮ್ ಸಾಂಗ್ಗಳಿಗೆ ಎಲ್ಲ ಹಾಡಿದ್ದೀರಾ? ಆಲ್ಬಮ್ ಸಾಂಗ್ ಇಷ್ಟವರೆಗೆ ಹಾಡಲಿಲ್ಲ. ಇಷ್ಟವರೆಗೇನು ಮುಂದೆ ನೋಡ್ಬೇಕು. ಎಸ್, ಖಂಡಿತ ಸಿಗುತ್ತೆ, ಚಾನ್ಸ್ ಸಿಕ್ಕರೆ ಮಾತ್ರ ಬಿಡಬೇಡಿ. ಎಸ್, ಹಾಗೇನೆ ಈಗ ಒಂದು ನೀವೊಬ್ರು ಕಲಾವಿದರು, ನೀವೊಬ್ರು ಗಾಯಕರಾಗಿ ಇನ್ನೊಬ್ರು ಕಲಾವಿದರಿಗೆ ಅವಕಾಶ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಮುಖ್ಯ? ಇನ್ನೊಬ್ಬ ಯಾವುದೇ ಫೀಲ್ಡ್ ಅಲ್ಲಿ ಕಲಾವಿದರಿಗೆ ನಿಜವಾಗ್ಲೂ. ಆಕ್ಚುಲಿ ಅವಕಾಶ ತುಂಬಾ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಟ್ಯಾಲೆಂಟ್ ಇದ್ದು ಅವಕಾಶ ಸಿಕ್ಕದಿದ್ರೆ ಅದು ವೇಸ್ಟ್. ಖಂಡಿತ ಖಂಡಿತ. ಯಾಕಂದ್ರೆ ಅವಕಾಶ ಇಲ್ಲದಿದ್ರೆ ಅವನ ಟ್ಯಾಲೆಂಟ್ ಅಲ್ಲೇ ಮನೆಯಲ್ಲೇ ಇರ್ತದೆ. ಎಷ್ಟೋ ಜನರಿಗೆ ಪ್ರತಿಭೆ ಇರುತ್ತೆ, ಸೊ ಅವರಿಗೆ ಅವಕಾಶ ಸಿಗೋದಿಲ್ಲ ತೋರಿಸೋದಕ್ಕೆ ಎಲ್ಲ ಅವರದ್ದು ಎಂತ ಟ್ಯಾಲೆಂಟ್ ಇದೆ ಅನ್ನೋದು. ಸೊ ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಲ್ವಾ? ಎಸ್, ವೆರಿ ನೈಸ್. ಹಾಗೇನೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇದ್ದೀರಾ, ಸ್ಟಾರ್ ಮೇಕರ್ಸ್ ಇರ್ಬೋದು, ಅದೆಲ್ಲ ಸುಮಾರೆಲ್ಲ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಅಂದ್ರೆ ಈ ಕೊರೋನಾ ನಂತರ ಅಂತೂ ಜಾಸ್ತಿ ಆಗಿದೆ. ತುಂಬಾ ಸಿಂಗರ್ಸ್ ಎಲ್ಲ ಲೈವ್ ಮೂಲಕ ಹಾಡುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ?
ಅದು ಸಹ ಒಳ್ಳೇದೇ, ಬಿಕಾಸ್ ಕಲೀಲಿಕ್ಕೆ ಸಿಗ್ತದೆ. ಖಂಡಿತ. ಟ್ರ್ಯಾಕ್ ಮತ್ತೆ ಕೆಲವೊಂದೊಂದು ಏನಂದ್ರೆ ಕೆಲವರಿಗೆ ಒಂದು ವೇದಿಕೆಯಲ್ಲಿ ಬಂದು ಹಾಡೋದು ತುಂಬಾ ಭಯ ಅನಿಸುತ್ತೆ, ಎಲ್ಲರ ಮುಂದೆ ಹಾಡಬೇಕು. ಸೊ ಅಂತ ಪ್ರತಿಭೆಗಳಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದಲ್ವಾ, ಪ್ರಿಪೇರ್ ಆಗಿ ಒಂದು ಐಡಿಯಾ ಸಿಕ್ಲಿ. ಎಸ್. ನೀವು ಈಗ ಆರ್ಕೆಸ್ಟ್ರಾಗಳಿಗೆಲ್ಲ ಹಾಡ್ತೀರಾ, ಹೋಗ್ತೀರಾ, ಸೊ ಮ್ಯಾನ್ಯಲ್ ಆಗಿ ಎಲ್ಲ ಪ್ಲೇ ಮಾಡೋದಾ ಅಥವಾ ಟ್ರ್ಯಾಕ್ ಇಂದ ಜಾಸ್ತಿ ಆಗಿಯಾ? ಡಿಪೆಂಡ್ ಆಗ್ತದೆ. ನಾನು ಎರಡರಲ್ಲಿ ಸಹ ಹಾಡಿದ್ದೇನೆ, ಮ್ಯಾನ್ಯುವಲ್ ಕ್ಯಾರೋಕೆ ಟ್ರ್ಯಾಕ್ ಆಡಿಯೋ ಮೂಲಕ, ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಒಟ್ಟಿಗೆ ಹಾಗೆ ಸಹ ಹಾಡಿದ್ದೇನೆ. ಯಾವುದು ಬೆಸ್ಟ್ ನಿಮ್ ಪ್ರಕಾರ? ಇನ್ಸ್ಟ್ರೂಮೆಂಟ್ಸ್ ಅಲ್ವಾ, ಯಾಕಂದ್ರೆ ಎಲ್ಲಾರು ಮಿಸ್ಟೇಕ್ ಆದ್ರೂ ಕೂಡ ಅಡ್ಜಸ್ಟ್ ಮಾಡೋದು, ಮತ್ತೆ ಅದೊಂದು ಏನೋ ಖುಷಿಯೇ ಬೇರೆ, ಫೀಲೇ ಬೇರೆ ಅನ್ಸುತ್ತೆ. ಇದು ಟ್ರ್ಯಾಕ್ ಅಲ್ಲಿ ಹಾಡೋದಕ್ಕಿಂತ ಅದು ಎಲ್ಲ ಆರ್ಟಿಸ್ಟ್ಗಳ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಆರ್ಟಿಸ್ಟ್ಗಳದ್ದು ಇದು ಪ್ರಾಬ್ಲಮ್ ಆಗ್ತದೆ ಎಲ್ಲ. ಈಗ ಒಂದು ಪ್ರೋಗ್ರಾಮ್ ತಕೊಂಡ್ ಬಿಡ್ತಾರೆ, ಲಾಸ್ಟ್ ಮೂಮೆಂಟಿಗೆ ಆರ್ಟಿಸ್ಟ್ ಏನಾದ್ರೂ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ಅಡ್ಜಸ್ಟ್ ಆಗಿ ಬಿಟ್ಟಿದ್ದಾರೆ ಟ್ರ್ಯಾಕ್ ಗಳಿಗೆ. ಎಸ್. ಹಳೆಯ ಹಾಡುಗಳನ್ನು ಕೂಡ ಹಾಡ್ತೀರಾ? ಹೌದು, ಹೆಚ್ಚಾಗಿ ಹಾಡುದು ಹಳೆ ಸಾಂಗ್ಸ್ ಗಳ. ಎಸ್. ಈಗ ನಮಗೋಸ್ಕರ ಯಾವ್ದಾದ್ರು ಒಂದು ಒಳ್ಳೆ ಸಾಂಗ್ ವಿದೌಟ್ ಟ್ರ್ಯಾಕ್ ಒಂದು 2 ಲೈನ್ಸ್ ಹಾಡ್ತೀರಾ? ಸೊ ಇದೊಂದು ಕಿಶೋರ್ ಕುಮಾರ್ ಇದು ತುಂಬಾ ಇಷ್ಟ ನನಗೆ. प्यार मांगा है तुम ही से ना इनकार करो, प्यार मांगा है तुम ही से ना इनकार करो, पास बैठो जरा आज तो इकरार करो, प्यार मांगा है तुम ही से ना इनकार करो. ಥ್ಯಾಂಕ್ ಯು. ಭಜನೆಗಳನ್ನು ಕೂಡ ಹಾಡ್ತೀರಾ ಅಥವಾ ಇಂಥ ಹಾಡುಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀರಾ? ಫಿಲ್ಮ್ ಸಾಂಗ್ ಭಜನೆ ಹಾಡ್ತೇನೆ, ಅದು ತುಂಬಾ ಕಮ್ಮಿ. ಫೋಕ್ ಸಾಂಗ್ಸ್ ಹಾಗೆ ಏನಾದ್ರು ಆ ರೀತಿಯಾದಂತಹ ಫೋಕ್ ಸಾಂಗ್ಸ್ ಕಮ್ಮಿ ಹಾಡೋದು, ಫಿಲ್ಮ್ ಸಾಂಗ್ ಜಾಸ್ತಿ ಹಾಡ್ತೀರಾ. ವೆರಿ ನೈಸ್. तुम बिन जाओ कहाँ, तुम बिन जाओ कहाँ कि दुनिया में आके कुछ न फिर चाह सनम तुमको चाह के, तुम बिन जाओ कहाँ कि दुनिया में कुछ न फिर चाह सनम तुमको चाह के, तुम बिन देखो मुझे सर से कदम तक सिर्फ प्यार हूँ मैं, गले से लगा लो कि तुम्हारा बेकरार हूँ मैं, तुम क्या जानो के भटकता फिरा किस किस गली तुमको चाह के, बिन जाऊं कहाँ कि दुनिया में आके कुछ न फिर चाह सनम तुमको चाह के, तुम बिन रह भी सकोगे तुम कैसे हो के मुझसे जुदा,
फट जाएगी दीवारें सुन के मेरी सदा ना होगा तुम्हें मेरे लिए साथी मेरी सुनी राह के तुम बिन जाऊं कहाँ तुम बिन जाऊं कहाँ के दुनिया में आके कुछ न चाह सनम तुमको चाह के तुम बिन जाऊं कहाँ के दुनिया में आके कुछ न चाह सनम तुमको चाह के तुम बिन ಇದುವರೆಗೆಲ್ಲ ಈ ಸಂಗೀತದಲ್ಲೇ ಹೋಗ್ತಾ ಇದ್ದೀರಾ. ಸೊ ಮುಂದಿನ ಈ ಸಂಗೀತದದ್ದು ಪ್ಲಾನ್ ಏನಂತ ಅನ್ಕೊಂಡಿದ್ದೀರಾ ಮುಂದೆ ಫ್ಯೂಚರ್ ನಾನು ಮೇನ್ಲಿ ಎಜುಕೇಶನ್ ಮೇಲೆ ಫೋಕಸ್ ಮಾಡಲೇಬೇಕು ಖಂಡಿತ. ಸೊ ಅದರೊಟ್ಟಿಗೆ ನನ್ನ ಸಿಂಗಿಂಗ್ ಅನ್ಸ ಮ್ಯೂಸಿಕ್ ಫೀಲ್ಡ್ ಅನ್ಸ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಬೇರೆ ಏನಾದ್ರೂ ಇನ್ಸ್ಟ್ರೂಮೆಂಟ್ ಕಲಿಯುವಂತದ್ದು ಆಸಕ್ತಿ ಏನಾದ್ರೂ ಇದೆಯಾ? ಆಲ್ರೆಡಿ ಈಗ ಗಿಟಾರ್ ಮತ್ತೆ ಕೀಬೋರ್ಡ್ ಸಿಂಗಿಂಗ್ ಆಯ್ತು, ಮತ್ತೆ ಬೇರೆ ಏನಾದ್ರೂ ಇನ್ಸ್ಟ್ರೂಮೆಂಟ್ ಏನಿಲ್ಲ. ಆದ್ರೆ ಕೀಬೋರ್ಡ್ ಅಲ್ಲಿ ನಂದು ಟ್ರಿನಿಟಿ ಅವ್ರದ್ದು ಎಕ್ಸಾಮ್ ಫೈನಲ್ ಗ್ರೇಡ್ ಮುಗಿಸಿ. ಫೈನಲ್ ಗ್ರೇಡ್ ಅಂದ್ರೆ ಎಲ್ಲಿವರೆಗೆ ಇರುತ್ತೆ? 8th ಗ್ರೇಡ್. ಇನ್ನು 1 ಗ್ರೇಡ್ ಮಾತ್ರ ಇರುತ್ತೆ, ಆಲ್ರೆಡಿ ಅದು ಫಿನಿಶ್ ಆಗ್ತದೆ. ಸೊ ಅದು ಮುಗಿಸಿ ನನ್ನ ಕೀಬೋರ್ಡ್ ಕ್ಲಾಸ್ ಸ್ಟಾರ್ಟ್ ಮಾಡುವಂತಿದ್ದೇನೆ. ನೀವೇ ಕ್ಲಾಸ್ ಸ್ಟಾರ್ಟ್ ಮಾಡುವ ಐಡಿಯಾ ಉಂಟು, ವೆರಿ ನೈಸ್. ಮತ್ತೆ ಸಿಂಗಿಂಗ್ ಅಲ್ಲಿ, ಸಂಗೀತದಲ್ಲಿ ಸ್ಪೆಷಲಿ ಈಗ ಜೂನಿಯರ್ ಆಗ್ತಾ ಉಂಟು. ಜೂನಿಯರ್ ಎಕ್ಸಾಮ್ ಮುಗಿಸಿ ಆದ್ರೆ ಸೀನಿಯರ್ ವಿದ್ವತ್ ಅದೆಲ್ಲ ಮುಗಿಸುವಂತಿದ್ದೇನೆ. ಅದ್ರೆಲ್ಲ ಆಸಕ್ತಿ ಉಂಟು. ಸೊ ನಿಮ್ಮ ಒಂದು ವಿದ್ಯಾಭ್ಯಾಸದ ಜೊತೆಗೆ ಇದನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಮುಂದೆ ಅಂತ ಅಂದ್ಕೊಂಡಿದ್ದೀರಾ. ಎಸ್, ವೆರಿ ನೈಸ್. ಸೊ ಇಷ್ಟು ಹೊತ್ತು ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳ್ಕೊಂಡಿದ್ದೀರಾ. ಸೊ ಕೊನೆಯ ಹಂತದಲ್ಲಿದ್ದೇವೆ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕಿದ್ರೆ, ಯಾರಿಗಾದ್ರೂ ಈ ಕಾರ್ಯಕ್ರಮದ ಮೂಲಕ ಒಂದು ಧನ್ಯವಾದ ಹೇಳೋದಕ್ಕಿದ್ರೆ ತಿಳಿಸ್ಬೋದು. ಧನ್ಯವಾದ. ಫಸ್ಟ್ ಆಫ್ ಆಲ್ ನನ್ನ ತಂದೆ ಮತ್ತೆ ತಾಯಿ ಸಪೋರ್ಟ್ ಕೊಟ್ಟದಕ್ಕೆ ಎಲ್ಲದಕ್ಕೆ, ಮತ್ತೆ ನನ್ನ ಗುರುಗಳಿಗೆ, ಸಂಗೀತ ಗುರುಗಳಿಗೆ ನನ್ನ ಈ ಸಿಂಗಿಂಗ್ ಅನ್ನು ಮೇಲ್ ತಂದ, ನಿಮ್ಮ ಟ್ಯಾಲೆಂಟ್ ಅನ್ನು ಗುರುತಿಸಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿ ಇನ್ನೂ ಕೂಡ ಮುಂದೆ ತಕೊಂಡು ಬಂದಿದ್ದಾರೆ. ಹಾಗೆ ಟ್ಯಾಲೆಂಟ್ ಗುರುತಿಸಿ ಮೇಲೆ ತಂದ ಶಿಕ್ಷಕರು, ಟೀಚರ್ಸ್, ಸ್ಕೂಲಲ್ಲಿ ಪ್ರೋತ್ಸಾಹ ಕೊಟ್ಟವರೆಲ್ಲ, ಮತ್ತೆ ಎಲ್ಲ ಕಡೆ ಪ್ರೋಗ್ರಾಮ್ ಕೊಟ್ಟು ಸಪೋರ್ಟ್ ಮಾಡಿದಂತ ಎಲ್ಲರಿಗೆ ನನ್ನದೊಂದು ದೊಡ್ಡ ಥ್ಯಾಂಕ್ ಯು ಹೇಳಿ ಇಷ್ಟಪಡ್ತೀನಿ. ವೆರಿ ನೈಸ್. ಎಸ್, ಇಷ್ಟೊತ್ತು ತಮ್ಮದೊಂದು ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಜ ನಿಜರಿಗ ಸರಿಗ ಸರಿಗ ಮ ಪದ ಮ ನಿಜ ನಿಜ ನಿ ಸರಿ ನಿ ಸರಿಗ ಮಗ ಸರಿ ನಿದದ ನಮ ಮಗ ಗ ಸ, ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗ ಸಂದ, ಆವುಷನಗುವಾಗ ಲೋಕವೇ ಚಂದ. ಸರಿಗ ಸರಿಗ ಮಮದ ಗಮ ಮಪದ ಮಪದದ ಮಪದ ನಿ ಮಮ ಪದ ಪದ ನಿ ಪದ ನಿ ದ ನಿ ಸರಿ ಸರಿಗ ಸರಿಗ ಸನಿ ದ ಮಮದ ಗ. ಸಂಧ್ಯೆಯು ಬಂದಾಗ ಆಗ ಸಂದ, ಆವುಷನಗುವಾಗ ಲೋಕವೇ ಚಂದ. ಬಳುಕು
ಕುವಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ. ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು. ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು. ಭ್ರಮರದ ಛೇಕಾರ ಮುನಿಗಳ ಓಂಕಾರ ಈ ಜಗ ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ. ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ. ಸಂಗೀತ ಎಂದಿಗೂ ಸುರಗಂಗೆಯಂತೆ, ಸಂಗೀತ ಎಂದಿಗೂ ರವಿಕಾಂತಿಯಂತೆ. ಬಿಸಿಲಲ್ಲಿ ತಂಗಾಳಿ ಹೊಸ ಜೀವ ಬಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥ ಬಂದಂತೆ ಎಲ್ಲೆಲ್ಲೂ ಸಂಗೀತವೇ. ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬರು ಅದ್ಭುತವಾದಂತಹ ಉತ್ತಮ ಗಾಯಕರಿದ್ದರು, ಯಶಸ್ ರಾವ್ ಇವರನ್ನು ಇವರ ಒಂದು ಸಂಗೀತದ ಪಯಣದ ಬಗ್ಗೆ ನಾವು ಮಾತುಕತೆಯನ್ನು ಮಾತನಾಡಿದ್ವಿ. ಸೊ ಇನ್ನಷ್ಟು ಅದ್ಭುತ ಗಾಯಕರನ್ನು ನಿಮಗೆ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು